ದೈವ ದೇವಾರಾಧನೆಯ ಆಡಂಬಲ ತುಳುನಾಡು. ಇಲ್ಲಿರುವ ದೈವಾರಾಧನೆ ಪ್ರದೇಶದಿಂದ ಪ್ರದೇಶಕ್ಕೆ ಬದಲಾಗುತ್ತೆ. ಕರ್ನಾಟಕ ಕೇರಳ ಗಡಿ ಪ್ರದೇಶದಲ್ಲಿ ವಿಷ್ಣುಮೂರ್ತಿ ದೈವದ ಆರಾಧನೆ ಬಹಳ ವಿಶಿಷ್ಟವಾಗಿರುತ್ತೆ. ಕಾಸರಗೋಡು ಗಡಿ ಪ್ರದೇಶವಾದ ಪುತ್ತೂರಿನ ಮಜ್ಜಾರಡ್ಕದಲ್ಲಿ ವಿಷ್ಣುಮೂರ್ತಿ ದೈವದ ಒತ್ತೆಕೋಲ ಸಂಪನ್ನಗೊಂಡಿತು. ಕೇರಳದ ಗಡಿ ಪ್ರದೇಶದಲ್ಲಿ ಒತ್ತೆಕೋಲ ಬಹಳಷ್ಟು ಪ್ರಸಿದ್ಧಿ. ರೌದ್ರತೆಯನ್ನು ಬಿಂಬಿಸುವ ಬೆಂಕಿಯೊಡನೆ ಸರಸವಾಡುತ್ತಾ ಸಾಗುವ ಈ ಒತ್ತೆಕೋಲ ವಿಭಿನ್ನವಾಗಿರುತ್ತದೆ. ನಿಗಿ ನಿಗಿ ಕುದಿಯುವ ಕೆಂಡದ ಮೇಲೆ ಹಾರುವ ವಿಷ್ಣುಮೂರ್ತಿ ದೈವದ ಆವೇಶ ಅಬ್ಬರ ಮುಂಜಾವಿನ ಕಡು ಚಳಿಯಲ್ಲೂ ಭಯ ಹುಟ್ಟಿಸುತ್ತೆ. ಬಹಳ ಹಳೆಯದಾದ ಮಜ್ಜಾರಡ್ಕದಲ್ಲಿ ನಡೆದ ಈ ಒತ್ತೆಕೋಲ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಸಂಪನ್ನಗೊಂಡಿತು. ಸೊಬಗಿದೆ ಈ ನಾಡಲಿ ಪರಶುರಾಮನ ಕೃಪೆಯಲಿ ಕಡಲ ಜನ